ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಕರ್ನಾಟಕ ಇದರ ವತಿಯಿಂದ ನಾವು ಒಂದು ಎಲ್ಲ ಪತ್ರ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ಇದು ಪರಿಶಿಷ್ಟ ಪಂಗಡದ ಇರ್ದೆ ಗ್ರಾಮದ ಚಾಕೋಟೆ 13 ಮನೆಗಳು ಇದೆ. ಸಾಧಾರಣ ಒಂದು 108 ವರ್ಷದಿಂದ ಅವರಲ್ಲಿ ವಾಸ್ತವ್ಯದಾಗಿದ್ದಾರೆ. ಬಹುಶಃ ಅಲ್ಲಿ ಒಂದು ಅನಂತ ಭಟ್ ಅಂತೇಳಿ, ಅನಂತ ಕೃಷ್ಣ ಭಟ್ ಅಂತೇಳಿ ಎಲ್ಲ ಅವರು ಅಕ್ರಮ ಸಕ್ರಮ ಮಾಡಿದ್ದಾರೆ. ಈಗ ದರ್ಖಾಸ್ತು ಮಂಜೂರಾಗಿದೆ. ಹಾಗಾದರೆ ಒಂದು ಪಂಚಾಯಿತಿಗೆ ವರ್ಷದಲ್ಲಿ ಅವರು ತೆರಿಗೆ ಕಟ್ತಾರೆ. ಒಂದು 450 420 ಎಲ್ಲ ಮನೆಯವರು ಕಟ್ತಾರೆ, 13 ಮನೆಯವರು ಕಟ್ತಾರೆ. ಅವರಿಗೆ ಹೋಗಲಿಕ್ಕೆ ಕಾಲುದಾರಿ ಇಲ್ಲ. ಅದೇ ಇದರಲ್ಲಿ ಅವರು ಮಾಜಿ ಅಧ್ಯಕ್ಷರಾಗಿದ್ದರು, ಅದೇ ಕಾಲೋನಿಯ ಒಂದು ಮಾಜಿ ಅಧ್ಯಕ್ಷರಾಗಿದ್ದರು. ಅವರು ಸಹ ಹೇಳುವಾಗ ಎಲ್ಲರಿಗೂ ಅಶೋಕ್ ರೈ ಅವರು ಈ ಪ್ರಸ್ತಾವನೆ ಮಾಡಿದ್ದಾರಂತೆ. ಅವರು ಹೇಳಿದಾರಂತೆ, ಅಶೋಕ್ ರೈ ಹೇಳ್ತಾರೆ, ನಾನು ಗೆದ್ದು ಬಂದ ಕೂಡಲೇ ನಮ್ಮ 2 ದಿವಸದಲ್ಲಿ ನಾನು ರಸ್ತೆ ಮಾಡಿಕೊಡ್ತೇನೆ ಅಂತೇಳಿ. ಈಗ ಗೆದ್ದು ಬಂದು 2.5 ವರ್ಷ ಆಯಿತು. ಯಾರು? ಅಶೋಕ್ ರೈ ಶಾಸಕರು. ಅಶೋಕ್ ರೈ ಇದೇ ಕಾಲೋನಿಯವರು ಹೇಳ್ತಾನೆ, ಇದೇ ಕಾಲೋನಿಯವರು ಓಟಿಗೆ ಹಾಕೋ ಹೋಗಿದ್ರು. 13 ಮನೆ ಅಂದರೆ ಎಷ್ಟು? ಸಾಧಾರಣ ಒಂದು 85 ಜನ ಇದ್ದಾರೆ ಅಲ್ಲಿ ಟೋಟಲ್ ಆಗಿ. 13 ಮನೆಯವರು ಗೆದ್ದು ಬಂದು 2 ದಿವಸದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಗೆದ್ದು ಬಂದು ಈಗ 2.5 ವರ್ಷ ಕಳೆಯಿತು. ಆದರೂ ಮಾನ್ಯ ಶಾಸಕರಿಗೆ ನೋಡಿ, ಎಲ್ಲ ಒಂದು ಪಂಚಾಯತಿ ಇಲೆಕ್ಷನ್ ಆಗಲಿ ಎಲ್ಲ ಹೋಗೋದು ಅವರ ಹತ್ರ ಹೋಗಿ ಮಾತಾಡೋದು, ನಾವು ಗೆದ್ದ ಕೂಡಲೇ ನಾವು ಖಂಡಿತವಾಗಿ ಈ ರಸ್ತೆಯನ್ನು ಮಾಡಿಕೊಡ್ತೇವೆ ಅಂತ. ಬಹುಶಃ ಮೊನ್ನೆ ಅವರಿಗೆ ಒಂದು ಹೆಂಗ್ಸು ಮತ್ತೊಬ್ಬರಿಗೆ ಅವರಿಗೆ ಏನಾದರೂ ಗಡ್ಡೆನೋ ಇದರಲ್ಲಿ ಇತ್ತಾನೆ ಗರ್ಭಕೋಶದಲ್ಲಿ, ಆಗ ಅವರಿಗೆ ಸೀರಿಯಸ್ ಆಗಿತ್ತು. ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಎತ್ತಿಕೊಂಡು ಹೋದ್ದು ಆ ಪರಿಸ್ಥಿತಿ ಇದೆ. ಇಷ್ಟು ವರ್ಷ ಆಗಿ ಒಂದು 102 ವರ್ಷ ಆಗಿ ಒಂದು ಅಭಿವೃದ್ಧಿ ಇಲ್ಲ ಅಂತ ಹೇಳಿದರು. ಒಂದು ಕಾಲೋನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿ, ಅದರ ಸರ್ಕಾರ ಏನು ಮಾಡ್ತಿದ್ದೆ ಅಂತ ನಾನು ಹೇಳ್ತಾ ಇರೋದು. ಮತ್ತೊಂದು ಅಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ಗಾಲಿ ಮನೆಗೆ ಒಂದು ಮನೆ ಬಿದ್ದು ಹೋಗಿದೆ. ಮತ್ತೊಂದು ಅದೇ ಒಂದು 60,000 ಕೊಟ್ಟು ಇವರು ನೋಡಿ ದನ ಹಸುವನ್ನು ಕರೆದರು. ಅದು ಹೊತ್ತಿಗೆ 2 ಹೊತ್ತಿಗೆ 10-30 ಲೀಟ್ರ್ ಹಾಲು ಕೊಡ್ತಿತ್ತು. 60,000 ಕೊಟ್ಟಿದ್ದಾರೆ. ಅದಕ್ಕೆ ಹುಷಾರಿಲ್ಲ ಅಂತೇಳಿ ಡಾಕ್ಟ್ರಿಗೆ ಅವರು ಫೋನ್ ಮಾಡುವಾಗ ಅವರು ನಡ್ಕೊಂಡು ಬರಬೇಕು. ಆ ಹೊತ್ತಿಗೆ ಇದು ಸತ್ತು ಹೋಗಿದೆ. ಮತ್ತೊಂದು ಅದರ ಜೊತೆಯಲ್ಲಿ ಒಂದು ಮನೆ ಉಂಟು. ಅವರಿಗೆ ಮೊನ್ನೆ ಗಾಳಿ ಮನೆಗೆ ಅವರ ಮನೆ ಬಿದ್ದಿದೆ. ಒಂದು 4 ಹಂಚು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಹೆಸರಿಗೆ ಸುಶೀಲ ಅಂತ. ಅವರಿಗೆ ಏನು ಮಕ್ಕಳಿಲ್ಲ, ಗಂಡ ತೀರಿ ಹೋಗಿದ್ದಾರೆ. ನೋಡಿ, ಇಂಥ ಶೋಚನೀಯ ವಿಷಯದಲ್ಲಿಯೂ ಇಷ್ಟು ವರ್ಷದಿಂದ 102 ವರ್ಷದಿಂದ ರಸ್ತೆ ಇಲ್ಲ ಅಂತ ಹೇಳಿದರೆ ಸರ್ಕಾರ ಏನು ಮಾಡ್ತಿದೆ? ಮಣ್ಣು ತಿಂತ ಇದೆ. ಬಡವರಿಗೆ ಅವರಿಗೊಂದು ಅಷ್ಟು ಗೊತ್ತಾಗೋದಿಲ್ಲ. ಅವರಿಗೆ ಒಂದು 3 ಕಿಲೋಮೀಟರ್ ಮೊನ್ನೆ ನೋಡಿ ಸರ್, 2 ವರ್ಷದಲ್ಲಿ ನಾನು ವಿ ಎ ಹತ್ರ ಮಾತಾಡಿದೆ. ವಿ ಎ ಅವರು ಹೇಳಿದರು 23-24ಕ್ಕೆ ನಮ್ಮಲ್ಲಿ ಅರ್ಜಿ ಬಂದಿದೆ, ಅದಕ್ಕೆ ಅದು ಪಟ್ಟ ಜಾಗ ಅಂತ. ಪಟ್ಟ ಜಾಗ ಯಾರು ಕೊಟ್ಟೋದು? ದರ್ಖಾಸ್ತು ಮಂಜೂರಾರು ಸರ್ಕಾರ ಕೊಡೋದು. ಮತ್ತು ನೀವು ಪ್ಲಾಟಿಂಗ್ ಆದ ಮೇಲೆ ದರ್ಖಾಸ್ತು ಅಂತ ಆಗ್ತದೆ. ಆದರೆ ಮೂಲಸೌಕರ್ಯಕ್ಕೆ ಬೇಡ. ಭಾರತ ದೇಶದಲ್ಲಿ ನಾನು ಮೊನ್ನೆ ಇತ್ತೀಚೆಗೆ ಒಂದು ಪೇಪರಲ್ಲಿ ನೋಡಿದೆ, ಮೂಲಸೌಕರ್ಯ ಎಂದೇಳಿದ್ರೆ ಒಂದು ದಾರಿ, ವಿದ್ಯುತ್, ನೀರು, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಇರಬಾರ್ದು ಅಂತೇಳಿ. ಎಲ್ಲಿಂಟು ಸ್ವಾಮಿ ಮೂಲಸೌಕರ್ಯ ಅಂತ? ಎಲ್ಲಿಂಟು? ಬಡವರನ್ನು ಹೀಗೆ ಹೊಟ್ಟೆ ಇದು ಮಾಡೋದು. ಅದರಲ್ಲಿ ಒಂದು ಹೊಳೆ ಉಂಟು, ಸತ್ತರೆ ಹೋಯ್ತು. ಸಣ್ಣ ಮಕ್ಕಳು ಶಾಲೆಗೆ ಹೋಗುವವರಿದ್ದಾರೆ. ಯಾರು ಹೇಳ್ತಾರೆ ನೋಡಿ? ಅಲ್ಲಿ ಇದೊಂದು ವಿಷಯ ನೋಡಬೇಕಿದ್ರೆ ಶೋಚನೀಯ ವಿಷಯ. ನಾವು ಹೇಳೋದಲ್ಲ, ನೀವು ಪತ್ರಕರ್ತರು ದಯಮಾಡಿ ಒಮ್ಮೆ ಹೋದರೆ ನಿಮಗೆ ಅರ್ಥ ಆಗ್ತದೆ ಏನಂತೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಈ ಗಾಲಿ ಮಲೆಗೆ ಎಲ್ಲಿಗೆ ಹೋಗೋದು? ಅನಂತ ಕೃಷ್ಣ ಭಟ್ ಎಂತ ಮಾಡಿದ್ರು ಎಲ್ಲ ಒಂದು ಅಗರ ಅಂತ ಹೇಳ್ತಾರಲ್ಲ, ಅದರಗೆ ಕಣಿಯಾಗಿ ಮಾಡಿಟ್ಟಿದ್ದಾರೆ. ಖಾಲಿ ಒಂದು 3 ಫೀಟ್. ಪಂಚಾಯತಿ ರಸ್ತೆ ಮುಂಚಿನಿಂದಲೇ ಇತ್ತು 3 ಫೀಟ್. ಅದು ಎಲ್ಲಿಗೆ? ಈ ದರ್ಖಾಸ್ತು ಮಂಜೂರಾಗೆ ಯಾರು ಇದು ಮಾಡಿದ್ರು ನೋಡಿ. ಅನಂತ ಕೃಷ್ಣ ಭಟ್ಟಿಗೆ ನಾನು ಹೇಳ್ತೇನೆ, 1997ಕ್ಕೆ ಅದು ದರ್ಖಾಸ್ತು ಮಂಜೂರದು. ಅದರಿಂದ ಮುಂಚೆ ಇದ್ದಾರೆ ಇವರು. ದರ್ಖಾಸ್ತು ಮಂಜೂರದೊಂದು ವಿವೇಕ ಗೊತ್ತಾಗಬೇಕಲ್ಲ. ಯಾರಿಗೆ ಇಷ್ಟು ಮನೆ ಉಂಟು? 13 ಮನೆ. ಅದು ಸಹ ಬೇಕಾದ್ರೆ ನೀವು ಅಲ್ಲಿ ನೋಡಿ, 13 ಮನೆಗೆ ಇಂಥ ಶೋಚನೀಯ ವಿಷಯ ಅಂತ ಹೇಳಿದರೆ ಭಾರಿ ಬೇಸರದ ವಿಷಯ. ಯಾರು ಎಲ್ಲರೂ ಹೇಳ್ತಾರೆ ಅಚ್ಚೆ ದಿನ ಹೇಗೆ ಎಂದು ಇಲ್ಲ. ಯಾರು ಅಚ್ಚೆ ದಿನ ಆಗುವುದಿಲ್ಲ. ಎಲ್ಲರೂ ಕೈ ಮುಗಿದು ಹೇಳ್ತಾರೆ, ಬ್ಯಾನರ್ ನೋಡ್ತಾರೆ, ಎಲ್ಲ ನೋಡಿ. ಇದೆಲ್ಲ ಪತ್ರಕರ್ತ ಮತ್ತು TV ಮಾಧ್ಯಮ. ಮೊನ್ನೆ ನೋಡಿ, ನಾನು ಬಹುಶಃ ಕಡೆಶಿವಲ್ಲದ ಇಲ್ಲೊಂದು ಪ್ರೆಸ್ ಮೀಟಿಂಗ್ ಮಾಡಿದ್ದೆ. ನಾನು
ಅಧಿಕಾರಿ ಹತ್ರ ಹೇಳದೆ ನಾನು ಡೈರೆಕ್ಟ್ ಆಗಿ ರಸ್ತೆ ಮಾಡಿದ್ದೆ. 42 ಅಡಿಕೆ ಮರ, 4 ತೆಂಗಿನ ಮರ. ಇದೇ ಪ್ರೆಸ್ ಮೀಟಿಂಗ್ ಅಲ್ಲಿ ನಾನು ಇದು ಮಾಡಿದ್ದು. ಅಧಿಕಾರಿಗಳಿಗೆ ಹೇಳಿದ್ರೆ 3 ವರ್ಷದ ಅವತ್ತು ನೋಡಿ ಅಶೋಕ್ ರೈಯಿಂದ ತಹಸೀಲ್ದಾರಿಗೆ ಹೋಗಿದೆ, ತಹಸೀಲ್ದಾರಿಂದ ಮನೆಗರಿಂದ ಬಿಎಗೆ ಹೋಗಿದೆ. 2 ವರ್ಷ ಕಳೆಯಿತು. ಏನು ಮಾಡಿದ್ರು? ಆ ಫೈಲ್ ಅದು ಪಟ್ಟ ಜಾಗ ಅಂತೇಳಿ, ಪಟ್ಟ ಜಾಗ ಹೇಗೆ ಬಂತಂತೇಳಿ ನೋಡಬೇಕು. 13 ಮನೆ ಇದಕ್ಕಿಂತ ಮುಂಚೆ ಉಂಟಲ್ಲ, ಅದನ್ನು ನೋಡಬೇಕು ಸ್ವಾಮಿ. ಅದೇ ಹೇಳೋದು, ಯಾವ ರಾಜ್ಯಕ್ಕೆ ಇದ್ದವರು ಭರವಸೆ ಕೊಡುವುದು. ಓಟು ಅವರ ಹತ್ರ ಪಾಪ ರಾತ್ರಿ ಬರ್ತಾರೆ, 8 ಗಂಟೆ ಓಟಿಗೆ ಬರ್ತಾರೆ. ಸ್ವಾಮಿ ಎಂಕ ಒಂಜಿ ಓಟು ಕೊಡಲಿ ನಿಖಿಲ ಪೂರ ಸಮಸ್ಯೆ ಪರಿಹಾರ ಅಂತ. ಮತ್ತು 5 ವರ್ಷ ಯಾರು ಪರಿಹಾರ ಇಲ್ಲ. ಅದಕ್ಕೆ ಹೇಳೋದು, ಯಾವುದೇ ಒಂದು ಇದು ಸಹ ನಾನು ಹೇಳ್ತೇನೆ. ಮೊನ್ನೆ ಸಹ ಇದು ಹೇಳಿದರೆ 15 ದಿವಸ, ಇದು ಸಹ 15 ದಿವಸದಲ್ಲಿ ನಾನು ರಸ್ತೆ ಮಾಡಿ ಕೊಡ್ತೇನೆ. ಅದರಲ್ಲಿ ಜೈಲಲ್ಲಿ ಕೂತ್ಕೊಂಡ್ರೆ ಆಗ್ಬೋದು. ಎಲ್ಲ ಇದ್ದರೆ ಅಲ್ಲಿ ಹೊರಗಿದ್ದರೆ ನೀವು ಅವ್ರ ಹತ್ರ ಭೇಟಿಯಾಗಿ ಮಾತಾಡ್ಬೋದು ಏನಂತೇಳಿ. ಯಾಕೆ ಇನ್ನೂ ಅಧಿಕಾರಿಗಳ ಹತ್ರ ಮಾತ್ರ ನಿನ್ನೆ DC ಅವ್ರ ಹತ್ರ ಹೇಳಿದ್ದೇನೆ. ಈಗ ಅವರಿಗಂತ ಹೇಳಿದ್ದೇನೆ, ಯಾವ ಸೇರು 13 ಮನೆ ಉಂಟು, ಎಷ್ಟು ಜನರಿದ್ದಾರೆ, ಎಷ್ಟು ಬಡವರಿದ್ದಾರೆ ನಿಮಗೆ ಅದು ಗೊತ್ತು. ಒಂದು 5 kg ಮೂಟೆ, ಒಂದು ಸ್ವಲ್ಪ ಅವರ ಹತ್ರ ಕೃಷಿ ಉಂಟು, ಒಂದು ಕೃಷಿಗಾಗುವ ಬೋರಿನ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಬಾಳೆಗೊನೆ ಆದರೂ ಒಂದು ಕೃಷಿ ಮಾರುಕಟ್ಟೆಗೆ ತರುವುದಾದರೂ ಹೇಗೆ ತರುವುದು ಸರ್, ಹೇಗೆ ತರುವುದು ಅಂತೇಳಿ. ಇಂಥ ಒಂದು ವಿಷಯ ಇದ್ದರೂ ಯಾರು ಇದನ್ನು ಕಡೆಗಣಿಸ್ತಾರೆ ಅಂದರೆ ಪಂಚಾಯತಿಯಲ್ಲಿ ಹೇಳುವವರು ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಪಂಚಾಯತ್ ಅಧ್ಯಕ್ಷರ ಹತ್ರ ನಾನು ಮೊನ್ನೆ ನೀರಾಗಿ ಮಾತಾಡಿದೆ. ಅದು ಬಿಡಿ, ನಾನು ಮೊನ್ನೆ ಆದಿತ್ಯವಾರದಲ್ಲ ಅದನ್ನು ರಸ್ತೆ ನೋಡಲಿಕ್ಕೆ ಹೋಗುವಾಗ ನನ್ನ ಮೇಲೆ ನಿನ್ನೆ FIR ಆಗಿದೆ. FIR ಅಲ್ಲಿ ಅವರು ಪಾರ್ಟಿಯವರು FIR ಆಗಿ ಹೇಗೆ ನಮಗೆ ಅವರು ಬೈದರು ಅಂತ. ಆ ವ್ಯಕ್ತಿ ಯಾರಂತ ಹೇಳಿ ಗೊತ್ತಿಲ್ಲ, ನನ್ನ ಮೇಲೆ ಇದವರು SI ಅವರು ಫೋನ್ ಮಾಡಿದ್ರು, ನಿಮ್ಮ ಮೇಲೆ FIR ಆಗಿದೆ ಅಂತೇಳಿ. ಯಾವ ಕಾರಣಕ್ಕೆ FIR ಅಂತೇಳಿ ನೋಡಿ, ಎಲ್ಲರೂ ಬಂದು ಹೊರಗೆ ಕೂತ್ಕೊಳ್ಳಿದ್ದಾರೆ. ಅವರ ಹತ್ರ ನೀವು ಕೂತು ಮಾತಾಡಿ. ಯಾರು 5-6 ಜನ ಅವರ ಹತ್ರ, ಅವರಿಗೆ ಮತ್ತು ನನ್ನ ಸೇರಿಸಿ ಒಂದು 7 ಜನರಿಗೆ ಇದು ಕಂಪ್ಲೇಂಟ್ ಕೊಟ್ಟಿದೆ. ಹಾಗಾದರೆ ಏನೋ ಅಧ್ಯಕ್ಷರು ಅಂತ ಹೇಳಿದ್ರು ನಾವು ತುಂಬ ಪ್ರಯತ್ನ ಮಾಡಿವೆ ಅಂತ. ಓಟಿಗೆ ಏನು ಹೇಳ್ತಾರೆ ಗೊತ್ತು, ನಿಮ್ಮದೆಲ್ಲ ಕೆಲಸ ಮಾಡಿ ಕೊಡ್ತೇನೆ ಅಂತ. ಪಂಚಾಯತ್ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಇವರು ಮುಂಚೆ ಹೋಗಿದ್ದಾರೆ ಅಂತ, ಯಾರ ಹತ್ರ ಮಾತಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಇದೆಲ್ಲ ಶೋಚನೀಯ. 1-2 ಮನೆ ಹತ್ತಿರದು, 4 ಮನೆಯಿಂದ ಒಂದು ಕಾಲೋನಿ ಅಂತ ಬರ್ತದೆ. ಇದು 13 ಮನೆ ಉಂಟು. ಪಂಚಾಯತಿ ನೋಡಿ, ಪಂಚಾಯತಿ ರಕ್ಷೆ ಅಂತೇಳಿ 3 ಫೀಟ್ ಅಂತೇಳಿ ಬಿಟ್ಟಿದ್ದಾರೆ ಪಂಚಾಯತಿ. ಆಗ ಒಂದು ಸಂಗತಿ 3 ಫೀಟ್ ಇರುವುದು, ಅದಕ್ಕಿಂತ ಜಾಸ್ತಿ ಇಲ್ಲೂ ಇಲ್ಲ. ಈಗ ಬೇಕಾದ್ರೆ ನೋಡಿ. ಮತ್ತೆ ಒಂದು ನಾನು ಹೇಳ್ತೇನೆ, ಪಂಚಾಯತಿ ರಸ್ತೆ ಅಂತ VA ಅವರದ್ದು ತಪ್ಪು. ಯಾಕೆ ಗೊತ್ತುಂಟ, ಒಂದು 97ರಿಂದ ಮೊದಲು ಇವರಿಗೆ ದರ್ಖಾಸ್ತು ಅನಂತಕೃಷ್ಣ ಭಟ್ ಅಂತೇಳಿ ದರ್ಖಾಸ್ತು ಮಂಜೂರು ಮಾಡಿದ್ದಾರೆ. ದರ್ಖಾಸ್ತು ಮಂಜೂರು ಮಾಡುವಾಗ ಅವರಿಗೆ ಗೊತ್ತಾಗುದಿಲ್ಲ, ಇದು ಸರ್ಕಾರ ಕೊಟ್ಟದ್ದು ಅಂತೇಳಿ ಗೊತ್ತಾಗುದಿಲ್ಲ. ಈಗ ಪಟ್ಟ ಜಾಗ ಅಂತ ಹೇಳಿದ್ರೆ ಏನು ದಾಖಲಾತಿ ಅಂದ್ರೆ ಹೌದೌದು ದಾಖಲು ಆಗಿದೆ ಅಂತ ಹೇಳ್ತೇನೆ. ನಾನು ಪಂಚಾಯತ್ ಹೇಳಿದ್ದೇನೆ. ಮತ್ತೆ ಇವರ ಹತ್ರ ಕೇಳಿ, ಇವರ ರಸ್ತೆ ಅಂತೆಲ್ಲ ಕಾಲುದಾರಿ ಅಂತ ನೋಡಿ. ಪಂಚಾಯತ್ ಮಸ್ತಿಗಿದ್ದು ಕಾಲ್ದಾರಿ ಅದನ್ನು ಮುಚ್ಚಿ ಅವರಿಗೆ ಅದನ್ನು ದರ್ಖಾಸ್ತು ಮಾಡ್ಕೊಂಡಿದ್ದಾರೆ. ಮಾಡಿ ಈಗ ನಮಗೆ ಬಿಟ್ಟದ್ದು ಬೇರೆ ಕಡೆಯವರ ಮನೆ ಮಧ್ಯದಿಂದ ದಾರಿ, ಅದವರ ವರ್ಗ ಅಂತ. ಅದಕ್ಕೆ ಸಮಸ್ಯೆ. ಈ ದಾರಿ ಪಂಚಾಯತ್ ರಸ್ತೆ ಅಂತೇಳಿ ದಾಖಲಾಗಿದೆಯಾ? ದಾಖಲೆ ಮೊದಲಿತ್ತು, ಅದನ್ನು ಮುಚ್ಚಿ ಹಾಕಿದ್ದಾರೆ. ದಾಖಲಾತಿ ಸ್ವಾಮಿ ನಾನೊಂದು ಹೇಳ್ತೇನೆ ಸರ್, ಕೈ ಬರದಲ್ಲಿ ಇತ್ತು, ಮತ್ತೆ ಯಾವುದರಲ್ಲಿ ಇಲ್ಲ. ಒಂದು RTCಯಲ್ಲಿ ಮೆನ್ಷನ್ ಆಗಬೇಕು, ಇಷ್ಟು ಮನೆ ಉಂಟು, ಪರಿಷ್ಠ ಪಂಗಡದ ಇಷ್ಟು ಮನೆ ಉಂಟು, 13 ಮನೆ ಉಂಟು, ಅದು ಕಾಲುದಾರಿ ಅಂತೇಳಿ ಮೆನ್ಷನ್. ಅದು ಸಹ ಇಲ್ಲ. ಬದಿಯಲ್ಲಿ ಅಲ್ಲ, ಮಧ್ಯದಲ್ಲಿ ಅಲ್ಲಲ್ಲ, ವಾಸುದೇವ ಭಟ್ ಅಂದರೆ ಅವರ ಅನಂತಕೃಷ್ಣ ಭಟ್ ಅವರ ತಮ್ಮನ ಅಣ್ಣ. ನೋಡಿ ಅವರಿಗೆ ಎಷ್ಟು ಜಾಗ ಇದೆ ಗೊತ್ತುಂಟ. ಅನಂತಕೃಷ್ಣ ಭಟ್ಟರಿಗೆ 3 ಎಕರೆ ಚಿಲ್ಲರೆ ಉಂಟು, ಮತ್ತೆ ಅವರಿಗೊಂದು 4 ಎಕರೆ ಚಿಲ್ಲರೆ ಉಂಟು. ಅವರಿಗೆ ನೋಡಿ ಅಣ್ಣ ತಮ್ಮಂದಿರಿಗೆ ಎಲ್ಲ ಜಾಗ ಇದ್ದವರಿಗೆ. ಆದರೆ ದರ್ಖಾಸ್ತು ಮಂಜೂರು ಮಾಡಲಿ ಸ್ವಾಮಿ, ರಸ್ತೆಗೊಂದು ಬಿಡಲೇಬೇಕಲ್ಲ. ಅದು ಯಾಕೆ ಬಿಡುವುದಿಲ್ಲ ಅಂತ ನಾನು ಕೇಳ್ತೇನೆ. ಈಗ ಸಹ 2025 ಬಂದು ಸಹ ಯಾಕೆಗೋಸ್ಕರ ಈಗ ಬಿಡ್ತಾರೆ, ಎಲ್ಲ ಬಿಡುವುದಿಲ್ಲ. ಇದಕ್ಕೋಸ್ಕರ ನೋಡಿ, ಇನ್ನು ಕೋರ್ಟ್ ಮೆಟ್ಟಿಲು ಹತ್ತಲೇಬೇಕು, ಸ್ಟೇಷನ್ ಹತ್ತಬೇಕು. ನಿನ್ನೆ ನಾವು ಸ್ಪಾಟಿಗೆ ಹೋಗೋದ ತಕ್ಷಣ 5-6 ಜನ ಮೇಲೆ ಅವರು FIR ಮಾಡಿದ್ದಾರೆ. ನಾವು ಇದೇ ಪ್ರೆಸ್ ಮೀಟಿಂಗ್ ಆದ ಒಳ್ಳೆ ನಾನು ಅಲ್ಲಿಗೆ ಸಂಪೆ ಸ್ಟೇಷನ್ಗೆ ನಾನು ಹೋಗ್ತೇನೆ. ಮೊನ್ನೆ SST ಮೀಟಿಂಗ್ ಇತ್ತು, SST ಮೀಟಿಂಗ್ ಎಲ್ಲರೂ ಬಂದಿದ್ದರು. ಆಗ ಅವರು SI ಹತ್ರ ಮಾತಾಡಿದರು, ನಮಗೆ ದಾರಿ ಇಲ್ಲ ಸರ್, ಎಷ್ಟೋ ವರ್ಷ ಆಯಿತು ಅಂತೇಳಿ.
ಆಗ ದಾರಿ ಇಲ್ಲಂದರೆ ನಾನು ಎನ್ಕ್ವೈರಿ ಮಾಡ್ಕೊಂಡು ಅವರೇನು ಎಸಿಗೆ ಅಂತ ಇಮೇಲ್ ಮಾಡಿದರು ಅಲ್ಲಿಂದ. ಮತ್ತು ಅವರಿಗೆ ಸಿವಿಲ್ ಮ್ಯಾಟ್ರ್ ಏನು ಇದು ಬರುವುದಿಲ್ಲ ಎಸ್ ಐ ಅವರಿಗೆ. ಅವರೆಲ್ಲ ನೀವೊಮ್ಮೆ ಹೋಗಿ ನೋಡಿ ಅಂತೇಳಿದ್ರು ನನ್ನ ಹತ್ರ. ನಾನು ಹೋಗಿ ನೋಡುವಾಗ ಮಾರನೇ ದಿವಸ ನನ್ನ ಮೇಲೆ ಕಂಪ್ಲೇಂಟ್, ನಾವು ಬೈದಿದ್ದೇವೆ ಹಾಗೆ ಅಂತೇಳಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಕಡತ ಕೊಡುವುದು ನಮಗೆ ಅಗತ್ಯವಿಲ್ಲ. ಯಾಕೆ ಗೊತ್ತಂದ್ರೆ ತಹಸೀಲ್ದಾರಿಗೆ ಕೊಟ್ಟಾಗಿದೆ, ಎಸಿದ ಇವರಿಗೆ ಕೊಟ್ಟಾಗಿದೆ. 2 ವರ್ಷ ಮುಂಚೆ ಅವರು ಯಾರು ಶಾಸಕರು, ಇಲ್ಲಿಯ ಶಾಸಕರು ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಅದು ಕಡತ ಬಂದು ನಾನು ನೋಡಿದ್ದೆ 23-24ಕ್ಕೆ ಕೊಟ್ಟಿದ್ದಾರೆ. ಅದು ನಾನು ವಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ನಾನು ನಂಬರ್ ನೋಟ್ ಮಾಡಿದ್ದೇನೆ. ಅದು ಏನಂತೇಳಿ ಅದು ಪಟ್ಟ ಜಾಗ ಅಂತೆ. ಪಟ್ಟ ಜಾಗ ಯಾರು ಕೊಟ್ಟದ್ದು? ವಿ ಎರು ಕೊಡಬೇಕು, ಒಂದು ತಹಸೀಲ್ದಾರ್ ಕೊಡಬೇಕು, ಒಂದು ಮನೆಗಾರರು ಕೊಡಬೇಕು. ವಿ ಎ ಬೇಡ. ಅಲ್ಲಿಂದ ಉಗ್ರನಿದ್ದಾರಲ್ಲ ಅವರು ವಂಶಂಬರವರ, ಅವರು ಒಬ್ಬ ತೀರಿ ಹೋದರೆ ಅವರ ಮಗ ಬರ್ತಾರೆ, ಮತ್ತೊಬ್ಬ ಅವರು ತೀರಿ ಹೋದರೆ ಅವರ ಮಗ ಬರ್ತಾರೆ, ವಂಶ ಬರಬರ. ಹಾಗಾದರೆ ಅವರಿಗೆ ಆ ದಾರಿ ಬಗ್ಗೆ ಗೊತ್ತಾಗೋದಿಲ್ಲ. 13 ಮನೆ ಉಂಟಂತೇಳಿ ಗೊತ್ತಿಲ್ಲ. ಇದು ಏನು ಸೇರಿ ಒಂದು 102 ವರ್ಷದಿಂದ ಆದರೂ ನಾನು ಬಿಫೋರ್ ಒಂದು ಅವರ ಮನೆತೆಗೆ ರಸೀದಿತ್ತು, ಮೇ ಬಿ ಒಂದು 90 ವರ್ಷ ಅಂತೇಳಿ ನಾನು ಬರ್ತದ್ದು. ಆ ಒಂದು ವಿಷಯ ಇದು ನನಗೆ ಸಿಕ್ಕಿದೆ. ರಸ್ತೆ ಅತಿಕ್ರಮಣ ಮಾಡುವಾಗ ನೀವು ಯಾರಾದ್ರೂ ಮನೆಯವರ 13 ಮನೆಗಳವರು ಯಾರು ಆಕ್ಷೇಪ ಮಾಡಿದ್ದಾರೆ, ಕಾಪಿ ಇಲ್ಲ. ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅವರಿಗೆ ಏನಂತೇಳಿ ಗೊತ್ತಿಲ್ಲ. ಇವರೊಬ್ಬರೇನು ಆಶಾ ಕಾರ್ಯಕರ್ತರು ಮತ್ತೆ ಯಾರಿಗೆ ಅಂತೇಳಿ ದೊಡ್ಡದು. ಈಗ ಅವರ ಮಕ್ಕಳು ಸ್ವಲ್ಪ ಎಜುಕೇಷನ್ ಇದ್ದವರು, ಅವರಿಗೆ ಸ್ವಲ್ಪ ಗೊತ್ತಿದೆ. ಈಗ ಗೊತ್ತಿದ್ದು ಏನು ಪ್ರಯೋಜನ ಆಗಲಿ. ಅವರು ಹೇಳ್ತಾರೆ ನಾವು ಮಾತಾಡಿದ್ದೇವೆ ರಸ್ತೆ ಕೊಡ್ತೇವೆ ಅಂತೇಳಿ, ಒಬ್ಬರು ಹೇಳ್ತಾರೆ ಕೊಡ್ತೇನೆ ಅಂತೇಳಿ, ಮತ್ತೊಬ್ಬರು ಕೊಡುವುದಿಲ್ಲ ಅಂತೇಳಿ. ಯಾವ ಕಾರಣ ಅಂತಲ್ಲಿ ನೋಡಿ. ಇನ್ನು ಅವರು ದರ್ಖಾಸ್ತು ಮಾಡಿದ್ರೆ ಪಟ್ಟ ಜಾಗ ಅಂತ ಹೇಳ್ತಾರೆ. ಪಟ್ಟ ಜಾಗ ಅಂದರೆ ನೀವು ಹೇಗೆ ರಸ್ತೆ ಮಾಡೋದು ಅಂತ ಹೇಳ್ತಾರೆ. ಹಾಗಾದರೆ ನೋಡಿ, ಈ ಶೋಚನೀಯ ವಿಷಯ ಎಲ್ಲ ಬಡವರದು ಇಂಥದ್ದೇ ಯಾರು ಇದೆಲ್ಲ ಮಾಡೋದು ನೋಡಿ. ಅದೊಂದು ನಮ್ಮ ದೊಡ್ಡ ಒಂದು ಇದು. ಯಾವುದೇ ಒಂದು ಸಂಘಟನೆ, ಎಲ್ಲ ಸಂಘಟನೆ, ಹಿಂದೂ ಸಂಘಟನೆ ಹೋಗಿದೆ, ಎಲ್ಲ ಸಂಘಟನೆ ಹೋಗಿದೆ, ಎಲ್ಲ ಮುಖಂಡರು ಹೋಗಿದೆ, BJPಯವರು ಹೋಗಿದ್ದಾರೆ, ಕಾಂಗ್ರೆಸ್ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಇಷ್ಟವರೆಗೆ ಯಾರು ಮಾಡಿದವರಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನಾನು ಹೇಳ್ತೇನೆ, ಯಾಕೆ ಒಂದು ಇದು 15 ದಿವಸ ಒಳಗೆ ನಾನು ಖಂಡಿತವಾಗಿ ಬಲಾತ್ಕಾರವಾಗಿ ನಾನು ಮಾಡ್ತೇನೆ. ನಮ್ಮ ಕಾರ್ಯಕರ್ತರನ್ನು ನಿಲ್ಲಿಸಿ ಈಗ ಮೊದಲಿದ್ದ ಜಾಗದಲ್ಲೇ ಮಾಡ್ತೀರಾ ಅಲ್ಲ ಈಗ ಇದ್ದದಲ್ಲೇ ಜಾಗದಲ್ಲೇ ಮಾಡ್ತೇವೆ. ಇದೇ ಜಾಗದಲ್ಲಿ ಅವರಿಗೆ 1.5 ಕಿಲೋಮೀಟರ್ ಆಗ್ತದೆ, ಅಲ್ಲಿಂದ ಅಲ್ಲಿವರೆಗೆ 1.5 ಕಿಲೋಮೀಟರ್. ಎಲ್ಲಿ ರಸ್ತೆ ನಾನು ನಡ್ಕೊಂಡು ಹೋಗಿದ್ದೇನೆ ಆ ರಸ್ತೆಯಲ್ಲೇ ನಾನು ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇನೆ. ಎಲ್ಲಿ ಆಚೆ ಯಾವುದು ರಸ್ತೆ ಇಲ್ಲ, ಅದೇ ಒಂದೇ ದಾರಿ ಅವರಿಗೆ. ಆದರೆ ನೋಡಿ, ಅವರಿಗೆ ಕೃಷಿ ಉಂಟು, ಎಲ್ಲರಿಗೆ ಒಂದು 200-300 ಅಡಿಕೆ ಮರ ಉಂಟು. ಅಡಿಕೆ ಮರಕ್ಕೆ ಬೇಕಾಗುವ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಆ ನೀರಿನ ವ್ಯವಸ್ಥೆಗೆ ಒಂದು ಬೋರ್ವೆಲ್ ಬೇಕು, ಬೋರ್ವೆಲ್ ಹೋಗಲಿಕ್ಕೆ ದಾರಿ ಇಲ್ಲ. ಇಂಥ ಒಂದು 3 ಫೀಟ್ ಜಾಗದಲ್ಲಿ ಎಲ್ಲಿ ಬೋರ್ವೆಲ್ ಹೋಗೋದು? ಹಾಗಾದರೆ ಒಂದು ನಡ್ಕೊಂಡು ಹೋಗ್ಲಿಕ್ಕೆ ಒಂದು 10 kg ಮೂಟೆ ಹೊತ್ತುಕೊಂಡು ಯಾವುದೂ ಆಗುದಿಲ್ಲ. ಒಂದು ಅಡಿಕೆ ತರಲಿಕ್ಕೆ ಆಗೋದಿಲ್ಲ, ಒಂದು ಬಾಳೆಗೊನೆ ತರಲಿಕ್ಕೆ ಆಗೋದು. ಮೊನ್ನೆ ಮನೆ ಬಿದ್ದಿದೆ ಸರ್ ನೋಡಿ, ಸುಶೀಲಾ ಅಂತೇಳಿ ನೋಡಿ, ಅವರೊಬ್ಬರೇ, ಗಂಡ ಸಹ ಇಲ್ಲ, ಅವರಿಗೆ ಮಕ್ಕಳು ಸಹ ಇಲ್ಲ, ಅವರೊಬ್ಬರೇ. ಏನು ರಾತ್ರಿ ಹೊತ್ತು ಬಿದ್ದದ್ದು, ಎಲ್ಲಿ ಹೊತ್ತು ಸತ್ತರೆ ಯಾರಿಗೆ ಅವನು? ಸುಮ್ಮನೆ ಒಬ್ಬ ರಾಜಕೀಯದವರು ಶೋ ಮಾಡ್ತಾರೆ. ಅವ್ರು ಹೇಳ್ತಾರೆ ಪರಿಹಾರ ಕೊಡ್ತೇವೆ ಅಂತ. ಪರಿಹಾರ ಇದಕ್ಕೆ ಪರಿಹಾರ ಕೊಟ್ಟದಿಷ್ಟು 10,000 ತಾಲೂಕು ಆಫೀಸಿಂದ 10,000ಗೆ ಒಂದು ಕಲ್ಲಿಗೆ ಎಷ್ಟು ಸ್ವಾಮಿ? ಒಂದು ಕಲ್ಲಿಗೆ ಎಷ್ಟು? ಅದೊಂದು ಅರ್ಥ ಆಗುವುದಿಲ್ಲ. ಒಂದು ಮನುಷ್ಯರಿಗೆ, ಒಂದು ಅಧಿಕಾರಿಗಳು, ಒಂದು ರಾಜಕಾರಣಿಯವರು ಖಾಲಿ ಹೊತ್ತು 150 ಓಟು ತಗೊಳ್ಳುವುದಲ್ಲ. ಇದೇ ಪರಿಸ್ಥಿತಿ ಎಲ್ಲ ಕಡೆಯಲ್ಲಿ ಇದೇ ಪರಿಸ್ಥಿತಿ. ಮೂಲ ಸೌಕರ್ಯ ಯಾವುದೂ ಇಲ್ಲ. ಮೂಲ ಸೌಕರ್ಯ ಕೊಡುವವರು ಯಾರು? ಇಷ್ಟು ಜನರು ಓಟು ಗಿಟ್ಟಿಸ್ತಾರಲ್ಲ ಇಷ್ಟು ವರ್ಷದಿಂದ. ಅಲ್ಲ, ಮೂಲ ಸೌಕರ್ಯದಿಂದ ಏನು? ಅದಕ್ಕೇನು ಅರ್ಥ ಇಲ್ವಾ? ಸುಮ್ಮನೆ ಇಲ್ಲದ್ರೆ ಬ್ಯಾನರ್ ಹಾಕೋದು, ವಾಟ್ಸಪ್ಪಲ್ಲಿ ಹಾಕೋದು, ಅದೊಂದು ಪ್ರಯೋಜನ ಇಲ್ಲ. ನಮ್ಮ ಪರಿಷ್ಠ ಪಂಗಡಕ್ಕೆ ಖಂಡಿತವಾಗಿ ಈ ದಾರಿ ಇಲ್ಲದಿದ್ದರೆ ನಾನು ಖಂಡಿತವಾಗಿ 15 ದಿವಸದಲ್ಲಿ ರಸ್ತೆ ಮಾಡಿಯೇ ಕೊಡ್ತೇನೆ. ಅದು ಜೈಲಿಗೆ ಹೋದರೂ ಚಿಂತೆ ಇಲ್ಲ, ಅದು ಖಂಡಿತವಾಗಿ. ಯಾಕೆ ಗೊತ್ತಂದ್ರೆ ಈ ಬಡವರ ಕೂಗು ನೋಡಬೇಕು, ಅದು ಯಾರಿಗೆ ಗೊತ್ತಿರ್ತದೆ? ಸುಮ್ಮನೆ ಪೊಲೀಸರು ಹೇಳ್ತಾರೆ ಅದು ಕಾನೂನಲ್ಲಿ ನೋಡಿ. ಏನು ಕಾನೂನು ಸ್ವಾಮಿ? ಅದು ಪರಿಷ್ಠ ಪಂಗಡದಿಂದ ಕಾನೂನು ಇಲ್ಲ. SST ಸೆಲ್ ಇಲ್ವಾ? SST ಸೆಲ್ಲಿಗೆ ಹೋಗ್ತೀರಿ ಏನು ಪ್ರಯೋಜನ ಉಂಟು? ಏನಿಲ್ಲ. ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ ನೋಡುವ. ಕಾನೂನು ಪ್ರಕಾರ ನೋಡುವಾಗ 3 ವರ್ಷ ಆಗ್ತಾರೆ. ಹಾಗಾದ್ರೆ ಅಷ್ಟೊತ್ತಿಗೆ ಯಾರಾದ್ರೂ ಸಾಯ್ತಾರೆ. ಆಯ್ತು, 102 ವರ್ಷ ರಸ್ತೆ ಇಲ್ಲ. ನನಗೆ ಒಂದು 90 ವರ್ಷದ ನನಗೆ ಒಂದು ರಸೀದಿ ಸಿಕ್ಕಿತ್ತು ಸ್ವಾಮಿ. 94 ಮೊದಲೇ ಆಗಿದೆ. ಅನಂತ ಮಟ್ಟಿಗೆ 97ನಲ್ಲಿ ಅದು 97ನಲ್ಲಿ. ನಾನೊಂದು PTCL ಆಕ್ಟ್ ಯಾಕೆ ಬಂದದ್ದು 97-98 ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಪರಿಷ್ಠ ಪಂಗಡ ಪರಿಷ್ಠ ಜಾತಿಗೆ ಅಂತೇಳಿ ಮಾಡಿದ್ದಾರೆ ಆ PTCL ಆಕ್ಟ್. ಆ PTCL ಆಕ್ಟ್ ಪ್ರಕಾರ ಇದ್ದರೆ ಒಂದು ಯಾವುದೇ ನಮಗೆ ಕೋರ್ಟ್ ಸಂಬಂಧಪಟ್ಟಿದೆ, ಮೂಲ ಸೌಕರ್ಯಕ್ಕಾಗಿ ಬೇಡ. ಇದು ನಾವೇನು ಅನ್ಯಾಯ ಮಾಡಿದ್ರು. ಇವರು ಸುಮ್ಮನೆ ನಿನ್ನೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ಎಲ್ಲ ಹೋಗಿದ್ದಾರೆ, ಎಲ್ಲ ಮುಖಂಡರಿಗೆ ಹೋಗಿದೆ.
ಎಲ್ಲ ಲೆಟ್ರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದು ಲೆಟ್ರ್ ಮಾತ್ರ ಅದರ ಕುಂಡಲಿಗೆ ಬಿಟ್ಟದ್ದು ಅಲ್ಲಿ, ಮತ್ತೆ ಏನಿಲ್ಲ, ಕೆಲಸ ಏನಿಲ್ಲ. ಅದೇ ನಾನು ಹೇಳೋದು, ಮಾನ್ಯ ಶಾಸಕರಿಗೆ ಅಶೋಕ್ ರೈ ಅವರಿಗೆ 2 ವರ್ಷ ಮುಂಚೆ ಅವರು ಕೊಟ್ಟಿದ್ದಾರೆ. ಅದು ಬಂದಿದೆ ಇಲ್ಲಿಗೆ ಗೊತ್ತುಂಟ, VIP ಅಲ್ಲಿ ಪೆಂಡಿಂಗ್ ಇದೆ. ಅವ್ರು ಏನು ರಿಪೋರ್ಟ್ ಮಾಡಿದ್ದಾರೆ, ಅದು ಪಟ್ಟ ಜಾಗ ಅಂತೇಳಿ. ಏನು ಗ್ರಾಮ ಪಂಚಾಯತ್ ಎಲ್ಲ ಹೇಳಿದ್ದಾರೆ. ಗ್ರಾಮ ಸಭೆ ಅವರು ಈ ಮಾತನ್ನೇ ಮಾತಾಡುವುದಿಲ್ಲ. ಅವರೆಂತ ಹೇಳ್ತಾರೆ ಅಲ್ಲ, ನಾನು ಹೋಗ್ಲಿಲ್ಲ ಸ್ವಾಮಿ, ನಾನು ಹೇಳ್ತೇನೆ ಗ್ರಾಮದವರು ಹೋಗಿದ್ದಾರೆ. ಗ್ರಾಮದವರು ಹೋದ್ರು ಅವ್ರು ಏನಲ್ಲಿ ಹೋಗೋ ಈಗ ಮಾತಾಡಿದ್ರೆ ನೀವು ಪರ್ಸನಲ್ಗೆ ಬೇರೆ ದಿವಸ ಬನ್ನಿ ಅಂತ. ಇವತ್ತು ಬೇರೆ ಅಧಿಕಾರಿಗಳಲ್ಲಿದ್ದಾರೆ, ಆ ಪಾಪ ಇವರಿಗೇನು ಗೊತ್ತಿಲ್ಲ. ಗ್ರಾಮ ಸಭೆಯಲ್ಲಿ ನಾಮಕೆ ವ್ಯವಸ್ಥೆ ಅಷ್ಟೇ, ಹೆಸರಿಗೆ ಮಾತ್ರ, ಮತ್ತೆ ಏನಿಲ್ಲ. ಯಾವುದೇ ಗ್ರಾಮ ಸಭೆ ಆಗಲಿ, ಯಾವುದೇ ಸಭೆ ಆಗಲಿ, DC ಮೀಟಿಂಗ್ ಆಗಲಿ, AC ಮೀಟಿಂಗ್ ಆಗಲಿ, ಎಲ್ಲರೂ ಒಂದೇ. ಅದರಲ್ಲಿ ಏನು ಸುಖಿಲ್ಲ. ಅದಕ್ಕೆ ಬೇಕಾಗಿರೋದು ನಾವು ಪೇಪರ್ ಖರ್ಚು ಮಾಡಲಿಕ್ಕೆಲ್ಲ. ಇನ್ನು ನಾವು ಡೈರೆಕ್ಟಾಗಿ ನಾವು ನಮ್ಮ ಪ್ರದರ್ಶನ ನಾವು ತೋರಿಸ್ತೇವೆ ಖಂಡಿತವಾಗಿ. ಈಗ ಇದು ಎಲ್ಲಿಂದ ಹೋಗ್ಬೇಕು, ಯಾವ ರಸ್ತೆಗೆ ಸಂಪರ್ಕ? ರಸ್ತೆ ಅಲ್ಲಿಂದ ಚಾಪಟೆ ಪ್ರಾಥಮಿಕ ಕೇಂದ್ರ, ಆರೋಗ್ಯ ಕೇಂದ್ರ ಇದೆ. ಆ ಆರೋಗ್ಯ ಕೇಂದ್ರ ಹೋಗ್ಬೇಕು. ಧೂಮಂತ ರಸ್ತೆಗೆ ನಂತರ ನಿಮ್ಮ ಊರಿಗೆ ಮೊದಲು ಕಾಲು ದಾರಿ ಇತ್ತು, ಪ್ರಾರಂಭದಲ್ಲೇ ಕಾಲು ದಾರಿ ಇತ್ತು. ಅಲ್ಲಿಗೆ ಚಾಕೋಟಿಗೆ ಎಷ್ಟು 1.5 ಕಿಲೋಮೀಟರ್ ಅಕಡೆ ಇಲ್ಲಡೆ ಮುಟ್ಟ, ನಿಗ್ಲಿ ಇಲ್ಲಡೆ ಮುಟ್ಟ 1.5 ಕಿಲೋಮೀಟರ್. ಈಗ ನೀವು 1.5 ಕಿಲೋಮೀಟರ್ ರಸ್ತೆ ಮಾಡ್ತೀರಿ? ಹೌದೌದು, ಖಂಡಿತ ಮಾಡ್ತೇನೆ. 13 ಮನೆಯವರಿಗೆ ನಾನು ಮೂಲ ಸೌಕರ್ಯ ಇದ್ದಾಗೆ ಖಂಡಿತ ಮಾಡ್ತೇನೆ. ನಾನು ರಸ್ತೆ ಮಾಡೋದಲ್ಲ, ಮೂಲ ಸೌಕರ್ಯ ಖಂಡಿತವಾಗಿ ಭಾರತ ದೇಶದಲ್ಲಿ ಏನು ಅಚ್ಚೆ ದಿನ ಆಗಬೇಕಾ, ಮೂಲ ಸೌಕರ್ಯ ಬೇಕು 13 ಮನೆಯವರಿಗೆ. ಸುಮ್ಮನೆಲ್ಲ ಇದ್ದರೆ TV ಪೇಪರಲ್ಲಿ ಬರೋದಲ್ಲ, ಅಚ್ಚೆ ದಿನ ಆಗಿ ಬೋಲ್ಕಿ ಎಲ್ಲಿ ಅಚ್ಚೆ ದಿನ ಆಗ್ತದೆ ಸ್ವಾಮಿ? ನೀವೊಂದು ಮಾಧ್ಯಮದವರು ನೋಡಿ, ಒಂದು TV ಮಾಧ್ಯಮದವರು ನೋಡಿ, ಯಾರಿಗೆ ಆಗಿದೆ? ಅದೇ ಪರಿಷ್ಠ ಮಂಗಡಕ್ಕೆ ಅಚ್ಚೆ ದಿನ ಬೇಡವಾ? ಅವರಿಗೇನು ರಸ್ತೆ ಬೇಡ? ಒಂದು ನಾನು ಹೇಳ್ತೇನೆ, ಇದೇ ಇಲ್ಲಿದ ಶಾಸಕರು, ಒಂದು ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಅಧಿಕಾರಿಗಳಿಗೆ ಈ ರಸ್ತೆ ಇಲ್ಲದ್ರೆ ಅವರು ಏನು ಮಾಡ್ತಿದ್ರು? ಏನಾದರೂ ವ್ಯವಸ್ಥೆ ಮಾಡ್ತಿದ್ರು. ಅದಕ್ಕೆ ಸಹ ಒಂದು ವ್ಯವಸ್ಥೆ ಉಂಟು. ಈಗ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಉಂಟು. ಅದಕ್ಕೆ ಯಾರ ಹತ್ರ ಕೇಳ್ತಾರೆ, ಡಬಲ್ ದುಡ್ಡು ಕೊಡ್ತಾರೆ, ಸರ್ಕಾರ ಕೊಡ್ತದೆ, ಅವರು ಮಾಡ್ತಾರೆ. ಮೂಲ ಸೌಕರ್ಯ ಅದಕ್ಕೆಲ್ಲ ಸರಿ ಬರೋದು. ಇದು ಅವರಿಗೊಂದು ನಡ್ಕೊಂಡು ಕಚ್ಚೆ ರೋಡ್ ಇಲ್ಲ, ಮತ್ತೇನು ಇವರು ಮೂಲ ಸೌಕರ್ಯ ಮಾಡ್ತಾರೆ? ಒಂದು 4 ಮನೆ ಇದ್ದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಷ್ಠ ಪಂಗಡಕ್ಕೆ ಅಂತೇಳಿ ರಸ್ತೆ ಮಾಡ್ತಾರೆ, ವರ್ಷದಲ್ಲಿ 200 ಮೀಟರ್. ಇದು ಇಷ್ಟು ವರ್ಷ ಆಗಿ ಏನು ಮಾಡಿದ್ದಾರೆ? ಏನು ಅವರು ನೀತಿ ಬಿಡಲಿಲ್ಲ ಅವರಿಗೆ? ಹೌದು, ಪರಿಷ್ಠ ಪಂಗಡದವರಿಗೆ, ಬೇರೆ ಯಾರ ಮನೆ ಇಲ್ಲ. ಪರಿಷ್ಠ ಪಂಗಡ ಒಂದು ಕಾಲೋನಿ ಅಂತ ಹೇಳಿತ್ತು. ಆ ಕಾಲೋನಿ ಹೆಸರಿಗೆ ಮಾತ್ರ, ಮತ್ತೆ ಏನಿಲ್ಲ, ಕೆಲಸ ಮಾಡೋದೇನಿಲ್ಲ. ಅದಕ್ಕೆ ಹೇಳೋದು ಎಲ್ಲರೂ ಪ್ರಮಾಣ ವಚನ ಮಾಡ್ತಾರೆ. ಅಂಬೇಡ್ಕರ್ ಇದಕ್ಕೆ ಹೇಳ್ತಾರೆ, ಯಾವುದಿಲ್ಲ, ಅದೇ ಹೇಳೋದು. ಅದು ಏನಿಲ್ಲ, ಸುಖ ಇಲ್ಲ ಅಂತ. ಏದು ಅಲ್ಲಲ್ಲ, ಕೃಷಿ ಉಂಟು. ಒಬ್ಬೊಬ್ಬರಿಗೆ 300-400 ಅಡಿಕೆ ಮರ ಉಂಟು. ಒಂದು ಏನಾದರೂ ಒಂದು ಬಾಳೆಗೊನೆ ಒಂದು ಮಾರ್ಕೆಟ್ಗೆ ತರಬೇಕಾದ್ರೆ ಕೃಷಿಕರಿಗೆ ಅದು ಸೌಲಭ್ಯ ಇಲ್ಲ. ಹೇಗೆ ತರುವುದು ಅವರು? ಈ ಮಳೆಗೆ, ಈ ಗಾಳಿಗೆ ಬರುವುದಕ್ಕೆ. ಸಣ್ಣ ಮಕ್ಕಳು ಶಾಲೆಗೆ ಹೋಗುವವರಿದ್ದಾರೆ, ಅವರು ಎಲ್ಲಿಗೆ ಶಾಲೆಗೆ ಹೋಗುವುದು? ಯಾವ ರೀತಿಯಲ್ಲಿ ಹೋಗುವುದು? ಅದೇ ನಮ್ಮೊಂದು ಪರಿಸ್ಥಿತಿ ಆಗಿದೆ. ಅದೇ ನಮ್ಮ ಹೇಳುವುದು, ಕರ್ನಾಟಕ ಸರ್ಕಾರದು ಯಾವುದೇ ರಾಜಕೀಯದವರು ಬರಲಿ, ಇನ್ನು ಮುಂದೆ ಪೇಪರ್ ಕೊಟ್ಟು ನಾವು ಅದೇನು ಸುಖ ಇಲ್ಲ. ನಾವು ಡೈರೆಕ್ಟಾಗಿ ಅದು ನಾವು ಕೊಡ್ತೇವೆ, ಕೊಟ್ಟಿದ್ರೆ ನಾವು DC ಹತ್ರ ನಿನ್ನೆ ಮಾತಾಡಿದ್ದೇನೆ. ಅದು ನಿಮ್ಮದು ಇನ್ನು ಎಲ್ಲಿಗೆ AC ಗೆ ಹೋಗ್ತದೋ, ತಹಸೀಲ್ದಾರ್ ಹೋಗ್ತದೆ, ನನಗೆ ಗೊತ್ತಿಲ್ಲ. 2 ವರ್ಷದಿಂದ ನಿಮ್ಮ ಆಗುತ್ತಾರೆ. ಅವರೆಲ್ಲರೂ ಹೊಸಬ್ರು ಅಂತ. ಹಾಗೆ ಅವರು DC ಅವರು ಹೊಸಬ್ರು ಚೇಂಜ್ ಆಗ್ತಿರ್ತಾರೆ, ವರ್ಷ ಚೇಂಜ್ ಆಗ್ತಾರೆ. ಆದರೆ ಇವರು ಬರುವವರಾಗ ನಾವು ಬೇರೆ ಬೇರೆ ಒಂದು ಲೆಟರ್ ಬರೆದು ಕೊಡಬೇಕು. ಮನೆ ಕೊಟ್ಟು ಮತ್ತೆ ಯಾರ್ದು ಸೀಲ್? ಯಾರ್ದು ಸ್ವಾಮಿ? ಅವ್ರ ಹತ್ರ ಮಾತಾಡಿದ್ದೀನಿ, ಅದು ಸೀಲ್ ನೋಡಿ. ಗೊತ್ತಾಯ್ತಾ? ಅದೇ ನಾನು ಹೇಳೋದು. ಇನ್ನೊಂದು ಇವರದೊಂದು ಕಾಲೋನಿ ಉಂಟು, ಅದು ನೆಕ್ಸ್ಟ್ ಇದು ನಾನು ಹೇಳ್ತೇನೆ. ಅದು ಇದೊಂದು ರೋಡ್ ಆಗಲಿ, ರಸ್ತೆ ಆಗಲಿ ಅಂತೇಳಿ ಅದೇ ಕಾಲೋನಿ ಅವರದ್ದು ಶೋಚನೀಯ ಉಂಟು. ಅದೇ ಹೇಳೋದು, ಅದಕ್ಕೇನು ಸುಖ ಇಲ್ಲ. ಆಯಿತು, ನಾವೊಂದು TV ಮಾಧ್ಯಮವರಿಗೆ ಮತ್ತು ಪತ್ರಕರ್ತರಿಗೆ ನಾನು ದಯವಿಟ್ಟು ಹೇಳ್ತೇನೆ, ಇದನ್ನು ಕರ್ನಾಟಕ ಸರ್ಕಾರ ಅಂದರೆ ಮುಖ್ಯಮಂತ್ರಿಯವರಿಗೆ ತಲುಪುವ ವಿಷಯ ನೀವು ದಯವಿಟ್ಟು ನಾನು ಹೇಳ್ತೇನೆ, ಅದು ಗಮನಕ್ಕೆ ತರಲೇಬೇಕು. ಇಲ್ಲದಿದ್ದರೆ ಒಂದು ಕಂದಾಯ ಸಚಿವರಾದ ಆ ಸ್ಪಾಟ್ಗೆ ಬಂದು ನೋಡಲೇಬೇಕು. ಶಾಸಕರದ್ದು ಬಿಡಿ, ಶಾಸಕರು ಒಟ್ಟಿಗೆ ಹೇಗೆ ಬರ್ತಾರೆ, ಇನ್ನು 5 ವರ್ಷ ಬರ್ತಾರೆ ಅಷ್ಟೇ. ಅದೇ ಬಿಡಿ. ಆ ವಿಷಯದಲ್ಲಿ ನಾವು ದಯವಿಟ್ಟು ನಿಮ್ಮ ಒಂದು ನನ್ನ ಅಂಬೇಡ್ಕರ್ ತತ್ವ ರಕ್ಷಣೆಯಿಂದ ನಿಮಗೆ ಒಂದು ಅಭಿನಂದನೆ ಸಲ್ಲಿಸಿ. ಇದನ್ನೊಂದು ಆದಷ್ಟು ಬೇಗ ಮೊನ್ನೆ ಮಾಡಿದರೂ ಸಹ ಅಭಿಮತ ಯಾವುದೋ ಒಂದು TV ಚಾನಲಲ್ಲಿ ಬಂದಿದೆ, ಅದರಲ್ಲಿ ಕೆಲಸ ಆಗಿದೆ. AC ಅವರು, ತಹಸೀಲ್ದಾರ್ ನನಗೆ ಇಮಿಡಿಯೇಟ್ಲಾಗಿ ಫೋನ್ ಮಾಡಿದರು, ನೀವು ಮಾಡಿ ಸರ್ ಅಂತ ಹೇಳಿದರು. ನಾನು 2 ದಿವಸದಲ್ಲಿ ಮುಗಿಸಿದೆ, ಕಡಶಿವಲೆ ಬಂಟ್ವಾಳ ತಾಲೂಕಲ್ಲಿ. ಇದೇ ರೀತಿ ಇನ್ನೂ ಸಹ ಮಾಡ್ತೇನೆ. 15 ದಿವಸ ನಾನು ಕಾಯ್ತೇನೆ. 15 ದಿವಸ ಒಳಗೆ ಎಲ್ಲದ ಅಧಿಕಾರಿಗಳು, ಒಂದು ಶಾಸಕರು ಬರದಿದ್ದರೆ ಮತ್ತೆ 4 ಇಲೆಕ್ಷನ್ಗೆ ಟೈಮ್ ಹೋಗುವ
2 ಕಾಲೋನಿ ಉಂಟು, 2 ಕಾಲೋನಿಲಿದ್ರೆ ನಾವು ಬಹಿಷ್ಕಾರ ಹಾಕ್ಲಿಕ್ಕೆ ಖಂಡಿತವಾಗಿ ನಾನು ಹೇಳ್ತೇನೆ. ಅದು ಖಂಡಿತ ಹೇಳಿದ್ರೆ 100ಕ್ಕೆ ಯಾವುದೇ ಬರಲಿ ಬಹಿಷ್ಕಾರ ಯಾರಿಗೆ ಓಟು ಕೊಡೋದಿಲ್ಲ. BJP ಆಗಲಿ ಕಾಂಗ್ರೆಸ್ ಆಗಲಿ ದಳದವರು ಬರಲಿ. ಇನ್ನು ಪಂಚಾಯತ್ ಇರೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಓಟು ಬಂದರೂ ಯಾರಿಗೆ ಓಟು ಕೊಡೋದಿಲ್ಲ. ಯಾಕೆ ಗೊತ್ತರ, ಅವರಿಗೆ ರಸ್ತೆ ಆಗಬೇಕು. ರಸ್ತೆ ಆದರೆ ಖಂಡಿತವಾಗಿ ಯಾರು ರಸ್ತೆ ಮಾಡಿದಾರೆ ಅವರಿಗೆ ಖಂಡಿತವಾಗಿ ಓಟು ಕೊಡಲಿಕ್ಕೆ ನಾನು ಖಂಡಿತ ಹೇಳ್ತೇನೆ. ಇಲ್ಲದಿದ್ದರೆ ನಾವು ಸತ್ರ ಹೋದ್ರು ಜೈಲಲ್ಲಿ ಕೂತ್ಕೊಂಡ್ರು. ಇದು 15 ದಿವಸಗಳಿಗೆ ನಾನು ರಸ್ತೆ ಮಾಡ್ತೇನೆ. ಆಯಿತು, ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.